ಬೀದಿ ನಾಯಿಗಳ ಅಟ್ಟಹಾಸದಿಂದ ತತ್ತರಿಸಿರುವ ಮಂಜೇಶ್ವರ ಗ್ರಾಮಸ್ಥರ ಆಕ್ರೋಶಕ್ಕೆ ಕಿಂಚಿತ್ತೂ ಬೆಲೆ ಕಲ್ಪಿಸದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧಿಕಾರಸ್ಥರ ಮೌನದ ವಿರುದ್ಧ ನಾಗರಿಕರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಿನ ರೀತಿಯಲ್ಲಿ ಸ್ಫೋಟಗೊಳ್ಳುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಪಂಚಾಯತ್ನ ಅಧಿಕಾರಸ್ಥರ ವಿರುದ್ಧ ಅವರ ನಿರ್ಲಕ್ಷ್ಯವನ್ನು ವಿರೋಧಿಸಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯತ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿಯು ನಡೆಯಿತು. ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು, ಈ ಪ್ರತಿಭಟನೆಯು ಮಂಜೇಶ್ವರದ ಪ್ರಮುಖ ಬೀದಿಗಳಲ್ಲಿ ಅಧಿಕಾರಸ್ಥರ ಬೇಜವಾಬ್ದಾರಿಯ ವಿರುದ್ಧ ಘೋಷಣೆಗಳನ್ನು ಕೂಗಿಕೊಂಡು ಬಳಿಕ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದರು. ಪ್ರತಿಭಟನಾಕಾರರು ಬೀದಿ ನಾಯಿಗಳನ್ನು ನಿಯಂತ್ರಿಸದಿರುವುದು ಗ್ರಾಮ ಪಂಚಾಯತ್ನ ವಿಫಲತೆಯ ಸಂಕೇತ ಎಂದು ಘೋಷಣೆಗಳನ್ನು ಕೂಗಿದ್ರು. ಮುಸ್ಲಿಂ ಲೀಗ್ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಜೀಜ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಮುಸ್ಲಿಂ ಲೀಗ್ ಮಂಡಲ ಕೋಶಾಧಿಕಾರಿ ಸೈಯದ್ ಸೈಫುಲ್ಲಾ ತಂಗಳ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪಂಚಾಯತ್ನಲ್ಲಿರುವ ಅಧಿಕಾರಸ್ಥರು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕದೆ ನಾಯಿ ದಾಳಿಗೆ ಬಲಿಯಾಗುತ್ತಿರುವ ಮಕ್ಕಳ ಹಾಗೂ ಹಿರಿಯರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ಒಂದು ಕಡೆಯಾದರೆ, ಇನ್ನೊಂದೆಡೆ ಮಂಜೇಶ್ವರ ತ್ಯಾಜ್ಯದಿಂದ ಗಬ್ಬೆದ್ದು ನಾರುತ್ತಿದೆ. ಈ ಬಗ್ಗೆ ನಿಯಂತ್ರಣದ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಲಾಗದಿದ್ದರೆ ಮುಂದಿನ ಹಂತದಲ್ಲಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ഈ പഞ്ചായത്തിൽ ഈ കഴിഞ്ഞ 5 വർഷമായി ഭരിച്ചുകൊണ്ടിരിക്കുന്നത് ആരാണെന്ന് നമുക്കറിയാം. അതിനു മുമ്പ് വർഷങ്ങളോളം മുസ്ലിം ലീഗ് ഇവിടെ ഭരണം നടത്തിക്കൊണ്ടിരിക്കുമ്പോൾ മുസ്ലിം ലീഗിന്റെ ഭരണത്തിൽ ശരിയായ രീതിയിൽ ഭരണം മുന്നോട്ട് പോകുന്നില്ല എന്നുള്ള രീതിയിൽ പുതിയ ഒരു കൂട്ടുകെട്ട് ഉണ്ടാക്കി ഞങ്ങളുടെ ഔദാര്യത്തിൽ ജയിച്ച ഈ പഞ്ചായത്ത് നിലകൊള്ളുന്ന വാർഡിൽ നിന്നും ഞങ്ങളുടെ ഔദാര്യത്തിൽ ജയിച്ച ഒരു സ്ഥാനാർത്ഥിയെ കൊണ്ടുപോയി BJP-ക്കാരുടെ നേതൃത്വത്തിൽ സുഡാപ്പിയുടെ സഹായത്തോടുകൂടെ ഇവിടെ ഭരണം കാഴ്ചവെച്ചുകൊണ്ടിരുന്നപ്പോൾ അവർ പറഞ്ഞ ഒരു വാക്കുണ്ട്, ഇനിയുള്ള 5 വർഷക്കാലം എങ്ങനെയാണ് ഭരണം നടത്തേണ്ടത് എന്ന് ഞങ്ങൾ മുസ്ലിം ലീഗുകാർക്കും ഈ നാട്ടുകാർക്കും കാണിച്ചു കൊടുക്കുമെന്നാണ് അവർ പറഞ്ഞത്. എന്റെ പ്രിയപ്പെട്ട നാട്ടുകാരെ, അവർ കാണിച്ചു തന്നത് എന്താണെന്ന് നമുക്കിപ്പോൾ കാണാൻ സാധിക്കുന്നുണ്ട്. തെരുവിലുടനീളം പട്ടികൾ ഇറങ്ങി ജനങ്ങളെ പൊറുതിമുട്ടിച്ചു കൊണ്ടിരിക്കുന്ന ഒരു അവസ്ഥാവിശേഷം ഇപ്പോൾ ഉണ്ടായിരിക്കുകയാണ്. പിഞ്ചു കുഞ്ഞുങ്ങൾ മദ്രസക്ക് പോകാൻ പറ്റുന്നില്ല, സ്കൂളിലേക്ക് പോകാൻ പറ്റുന്നില്ല, പെണ്ണുങ്ങൾക്ക് പുറത്തിറങ്ങാൻ പറ്റുന്നില്ല. പട്ടിയോ പട്ടിയുടെ ശല്യമാണ്. ഏത് ഭാഗത്ത് പോയാലും പട്ടി ആക്രമണമാണ്. അപ്പൊ നിങ്ങൾ വിചാരിക്കും പട്ടിയെ അയച്ചുവിട്ടിരിക്കുകയാണോ പഞ്ചായത്ത് എന്നുള്ളത്. പട്ടിയെ അയച്ചുവിട്ടിരിക്കുന്നത് പരോക്ഷമായി, നേരിട്ടല്ലെങ്കിലും പരോക്ഷമായി അയച്ചുവിട്ടിരിക്കുന്നത് പഞ്ചായത്താണെന്ന് നമുക്ക് പറയാൻ സാധിക്കും. ഇവിടെ മാലിന്യത്തിന്റെ കൂമ്പാരമാണ്. മുക്കിലും മൂലയിലും മാലിന്യ കൂമ്പാരങ്ങൾ കൊണ്ട് അതിന്റെ മുകളിൽ ഒരു രീതിയിലുള്ള പ്രവർത്തനവും നടത്താത്ത പഞ്ചായത്ത്, അവരുടെ കെടുകാര്യസ്ഥത മൂലം പട്ടികൾ വ്യാപിച്ചിരിക്കുകയാണ്. തെരുവ് പട്ടികളുടെ ശല്യം ഇവിടെ വ്യാപിച്ചുകൊണ്ടിരിക്കുമ്പോ ഞങ്ങൾക്ക് നിങ്ങളോട് പറയാനുള്ളത്, പഞ്ചായത്ത് ഭരിക്കുന്നവർ ഉറക്കം തൂങ്ങുകയാണോ അതല്ല ഉറക്കം നടിക്കുകയാണോ എന്നാണ് ഞങ്ങൾക്ക് നിങ്ങളോട് ചോദിക്കാനുള്ളത്. ഭരണം എന്നുള്ളത് ജനങ്ങളുടെ ക്ഷേമത്തിന് വേണ്ടി മാത്രമായിരിക്കണം, അതല്ലെങ്കിൽ തറക്കല്ലിടലും. ಈ ಸಂದರ್ಭ ನೇತಾರರಾದ ಮುಸ್ತಫಾ ಉದ್ಯಾವರ, ಅಬ್ದುಲ್ ರಹಮಾನ್ ಹಾಜಿ, ಮುಕ್ತಾರ್, ಹಸೈನಾರ್, 7 ಸ್ಟಾರ್, ಫಾರೂಕ್, ನಾಜರ್ ಇಡಿಯಾ, ಹನೀಫ್, ಸಮದ್, ಬಶೀರ್ ಕನಿಲಾ, ಮುಮ್ತಾಜ್ ಸಮೀರಾ, ರಿಯಾಜ್, ಮುನೀರ್, ಖಲೀಲ್, ಮುಮ್ತಾಜ್ ಸಮೀರಾ ಹಾಗೂ ಎಂಎಸ್ಎಫ್ ಹಾಗೂ ಎಸ್ಟಿಯು ನೇತಾರರು ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಧರಣಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಕಾರ್ಯಾಚರಣೆ ಕೆಲಕಾಲ ಸ್ಥಗಿತಗೊಂಡಿತ್ತು. ಶಾಂತಿಯುತವಾಗಿ ನಡೆದ ಪ್ರತಿಭಟನೆಯಲ್ಲಿ ಸ್ಥಳೀಯ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿತ್ತು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ
ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.